ಲಾಂಚ್ ಮಾಡ್ತಾ ಇದ್ದೀವಿ ಸರ್. ಸಂಕ್ರಾಂತಿ ಪೊಂಗಲ್ ಟೈಮ್ನಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀವಿ. ಕೊಯಂಬತ್ತೂರು, ಕರೂರು ಅಂಡ್ ಉಡುಪಿ, ಬ್ಯಾಂಗ್ಳೂರು ಏರಿಯಾದಲ್ಲಿ ನಮ್ಮ ಯುವಕರು ಯಾರಿದಾರೋ ವಿ ವಾಂಟ್ ಟು ಮೇಕ್ ದ ಬೆಟರ್ ಲೀಡರ್ಸ್. ನಾನ್ ಪೊಲಿಟಿಕಲಿ ಅವರೆಲ್ಲರೂ ಕೂಡ ಒಂದು ಅವೇರ್ನೆಸ್ ಎಜುಕೇಷನ್ನಲ್ಲಿ, ಪೊಲಿಟಿಕಲ್ ಇಶ್ಯೂಸ್ನಲ್ಲಿ, ಹೆಲ್ತ್ ಆ್ಯಂಡ್ ಹೈಜೀನ್ನಲ್ಲಿ ವಿ ವಾಂಟ್ ಟು ಕ್ರಿಯೇಟ್ ಬೆಟರ್ ಲೀಡರ್ಸ್ ಥ್ರೂ ವಾಲಂಟಿಯರ್ ಸಿಸ್ಟಮ್ನಲ್ಲಿ ವಿ ವಾಂಟ್ ಟು ಮೇಕ್ ದ ನೆಕ್ಸ್ಟ್ ಜನರೇಷನ್ ಆಫ್ ಲೀಡರ್ಸ್. ನಮ್ಮ ಆಸೆ ಏನು, 10 ವರ್ಷ ಆದ ಮೇಲೆ ಅದರಲ್ಲಿ ಯಾರೋ ಒಬ್ಬ ಪಂಚಾಯತ್ ಲೀಡರ್ ಆಗಬೇಕು, ಅದರಲ್ಲಿ ಒಬ್ಬ MLA ಆಗಬೇಕು, ಅದರಲ್ಲಿ ಒಬ್ಬ MP ಆಗಬೇಕು, ವಿತೌಟ್ ಎನಿ ಬ್ಯಾಕ್ಗ್ರೌಂಡ್, ಓನ್ಲಿ ಬೈ ದ ವರ್ಕ್. 10 ವರ್ಷ ಅವ್ರು ಮಾಡಿದ ಕೆಲಸ. ಇದರಲ್ಲಿ ಫಸ್ಟು ನಾನು ನಮ್ಮ ಊರಿನಲ್ಲಿ 2021 MLA ಎಲೆಕ್ಷನ್ನಲ್ಲಿ ಇಂಡಿಪೆಂಡೆಂಟ್ ಆಗಿ ಹೋಗ್ತಾ ಇದ್ದೀನಿ ಸರ್. ನಮ್ಮ ಊರಿನಲ್ಲಿ ಇನ್ನು 1 ವರ್ಷ 3 ತಿಂಗಳು ಆದ ಮೇಲೆ ನಾವು ಪೊಲಿಟಿಕಲ್ ಪಾರ್ಟಿ ಸೀಟ್ ಕೊಡ್ತಾ ಇರಲಿಲ್ಲ, ಎಲ್ಲ ಪೊಲಿಟಿಕಲ್ ಪಾರ್ಟಿ ಕೊಡ್ತಾ ಇದ್ದಾರೆ. ಬಟ್ ಅಲ್ಲಿ ಒಂದು ಸೀಟ್ ತಗೊಂಡ್ಬಿಟ್ಟು ನಾನು ಅದೇ ಪಾಲಿಟಿಕ್ಸ್ನಲ್ಲಿ ಟವಲ್ ಹಾಕಿಕೊಂಡು ಹೋಗಿದ್ದೇನೆ. ಇಷ್ಟು ವರ್ಷ ನಾನು ಬದುಕಿಗೆ ಅರ್ಥ ಇರಲ್ಲ. ನೀವು ಇಂಡಿಪೆಂಡೆಂಟ್ ಆಗಿ ಗೆಲ್ಲಲ್ಲ ಅಂತ ಹೇಳ್ತಾರೆ, ಪರವಾಗಿಲ್ಲ, ನಾವು ಗೆಲ್ಲಿಗೆ ಪಾಲಿಟಿಕ್ಸ್ ಹೋಗ್ತಾ ಇಲ್ಲ. ಇಲ್ಲ ಮೂರ್ಗೆ ಮಾತ್ರ ಈ ಥರ ಥಿಂಕ್ ಮಾಡ್ತಾರೆ, ನೀವು IG ಆಗಿರಬೇಕು, DIG ಆಗಿರಬೇಕು, DG ಆಗಿರಬೇಕು, ತುಂಬ ಜನ ಸಲ್ಯೂಟ್ ಕೊಡ್ತಾರೆ. ನಾವು ಪೊಲೀಸ್ ಅದಕ್ಕೆ ಬಂದಿಲ್ಲ. ಅರಿಸ್ಟಾಟಲ್ ಹೇಳುವಾಗ ಓನ್ಲಿ ಫೂಲ್ಸ್ ಚೇಂಜ್ ದ ವರ್ಲ್ಡ್. ಅದಕ್ಕೆ 1994ರಲ್ಲಿ ಯು ಆರ್ ಅ ಫೂಲ್ ಸರ್. MIT ದಲಿತ ಓದ್ಬಿಟ್ಟು ಆಮೇಲೆ ಒಂದು ಒಂದು ಅಗ್ರಿಕಲ್ಚರ್ ಸಂಪಾದನೆ ಬಿಟ್ಟು ಆ ರಿಸ್ಕ್ ತಗೊಂಡು ತಾವೊಂದು ಬಿಸ್ನೆಸ್ ತಗೊಂಡು 25 ವರ್ಷ ಆದಮೇಲೆ ಸಕ್ಸಸ್ ಮಾಡಿದ್ದೀರನ್ನ. ತಾವು ಬಿಸ್ನೆಸ್ ಶುರು ಮಾಡುವಾಗ ತುಂಬ ಜನ ತಮಗೂ 3 ಗಂಟೆ ಕರೆದಿರಬೇಕು. ಈ ಟೈಮಲ್ಲಿ ಬಿಸ್ನೆಸ್ ಶುರು ಮಾಡ್ತಾನೆ ನೋಡಿ. ಮೇ ಬಿ ಐ ಆಮ್ ಆಲ್ಸೋ ಅ ಫೂಲ್ ನೌ. ಇನ್ 2019 ಐ ಆಮ್ ಆಲ್ಸೋ ಅ ಫೂಲ್. ಓನ್ಲಿ ದೇವಿ ಪ್ಲಸ್ ತಾವೆಲ್ಲ ಹೇಳಬೇಕು ಅದು ಫೂಲ ಇಲ್ವಾ 20 ವರ್ಷ ಆದಮೇಲೆ. ಅದೇ ನನ್ನ ಕನಸು ಸರ್, ಟು ಚೇಂಜ್ ದಿ ಕ್ವಾಲಿಟಿ ಆಫ್ ಲೀಡರ್ಸ್. ಸೊ ತಮ್ಮಲ್ಲಿ ಐ ಹ್ಯಾವ್ ಟೇಕನ್ ಲಾಟ್ ಆಫ್ ಇನ್ಸ್ಪಿರೇಷನ್.